ಕಾಂಗ್ರೆಸ್ ಪಕ್ಷವೇ ಈ ಬಾರಿ ಕಾರ್ಕಳದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಇದು ನನ್ನ ಶಪಥ ಎಂದು ಮಾಜಿ ಕೇಂದ್ರ ಸಚಿವ ವೀರಪ್ಪ ಮೊಯ್ಲಿ ಹೇಳಿದರು. ಅವರು ಕಾರ್ಕಳ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರದ ಕಾಲ್ನಡಿಗೆ ಜಾಥಾ ಹಾಗೂ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು. ನ್ಯಾಯ ಸತ್ಯಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಹೋರಾಡಿದೆ. ಉಳುವವನೇ ಭೂಮಿಯೊಡೆಯ ಕಾನೂನು ಜಾರಿಗೊಳಿಸುವ ಮೂಲಕ ಬಡವರಿಗೆ ಜಾಗ ಒದಗಿಸಿ ಮನೆಯನ್ನ ಒದಗಿಸಿದೆ. ಆಸ್ಪತ್ರೆ, ರಸ್ತೆ, ಶಾಲೆಗಳು, ಮೂಲಸೌಕರ್ಯಗಳನ್ನು ಒದಗಿಸುವ ಮೂಲಕ ಜನರ ಪಾಲಿಗೆ ವರವಾಗಿತ್ತು ಎಂದರು. ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಡುಪುಲಾಜೆ ಗಿರೀಶ್ ಶೆಟ್ಟಿ, ಜಿಎ ಬಾವ, ಹರ್ಷ ಮೊಯ್ಲಿ ಇನ್ನಿತರರು ಉಪಸ್ಥಿತರಿದ್ದರು. MLA ಕರ್ನಾಟಕ ರಾಜ್ಯಡು ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರ್ಪುಡು ಪಂಪಿನ ಪಾತ್ರೆ ಅನ್ನಿಕ್ಲಿಪ್ಪ ಅಂಚನೆ ನಮ್ಮ ಸರ್ಕಾರ ಇನಿ ಐನ್ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತುಂಡು ಅಕಲ್ ಪನೊಂದುಲ್ಲ ಈ ಗ್ಯಾರಂಟಿಗೆ ವಾರಂಟಿ ಇಚ್ಚಿ ಪಂಡದು ಯಾನ್ ನಿಖಿಲ ಮುಖಾಂತರ ಅಕ್ಲೆ 1500 ರೂಪಾಯಿ ಎಂಕಲೊಂದು ಪ್ರಣಾಳಿಕೆ ಅತ್ತೆ ಎಂಕಲ್ನ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ DK ಶಿವಕುಮಾರ್ನ ಕುಡಂಜಿ ಸಿದ್ದರಾಮಯ್ಯರ್ನ ಅಕಲು ಸಿಗ್ನೇಚರ್ ಸೈನ್ ಪಾಡ್ದು ಹಸ್ತಾಕ್ಷರ ಪಾಡ್ದು ಇಲ್ಲಿಲ್ಲದೆ ಕೊಡ್ತೇವೆ ಗ್ಯಾರಂಟಿ ಪಡ್ಡು ಈ ಗ್ಯಾರಂಟಿ ಎಂಚ ಪಂಡ ಮುನ್ನಣಿ ರಾಹುಲ್ ಗಾಂಧಿಯರು ಕುಡ್ಲಾಗ ಬರ್ತಿತ್ತೇವೆ ಆದ್ರಲ್ಲಿ ಪಾತ್ರೆಯನ್ನು ಪಂಡೆ ಎಂಕಿನ ಸರ್ಕಾರ 13ನೇ ತಾರೀಕಿಗೆ ಬಹುಮತವನ್ನು ಬತ್ತಿ ಕೊಡ್ಲೆ ಆಯ್ತ ಮುಖ್ಯಮಂತ್ರಿನ ಆಯ್ಕೆ ಆಯ್ನ ಕರ್ನಾಟಕ ರಾಜ್ಯದ ಪೂರ ನಾಯಕರ ನಕಲು ಪೂರ ಯುವ ಜನಾಂಗದಕ್ಕಲು ಮೂಲೆ ಒತ್ತಾಯ ಇಟ್ಟು ಈ ಸರ್ತಿ ಉದಯರಿಗೆ ಕಾಂಗ್ರೆಸ್ ಪಕ್ಷದ ಸೀಟ್ ಕೊರಡು ಪಂಡಿತು ಅಂಜಾದ ಆರು ಕೊರತಿನ ಪಾತ್ರ ಶುರು ಮಲ್ಪೋಚಿ ಪಂಡಿತು.